ನಮ್ಮ ಪರಿಸರದ ಶಾಲೆಯ ಮುಖ್ಯೋಪಾಧ್ಯಾಯರು, ಜಮೇತ್ ಫಲದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ KMK ಮಂಜನಡಿಯವರೇ, ಈ ವೇದಿಕೆಯಲ್ಲಿ ನಮ್ಮ ರಾಜ್ಯದ, ನಮ್ಮ ದೇಶದ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡು ನಮ್ಮೆಲ್ಲರ ಹೃದಯಾಳದಲ್ಲಿ ಪ್ರೀತಿಯ ಗೌರವದ ಸ್ಥಾನಮಾನವನ್ನು ಪಡೆದಿರುವಂತಹ ಹರೇಕಳ ಹಾಜಬ್ಬರವರೇ, ಅಷ್ಟೇ ಆತ್ಮೀಯತೆಯನ್ನು, ಗೌರವವನ್ನು ಪಡೆದಿರುವ ಸಹೋದರಿ ತಬಸ್ಸಂರವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ನನ್ನ ಆತ್ಮೀಯರಾದ ಜಾಕಿರ್ ಹುಸೇನ್ ರವರೇ, ನನ್ನ ಒಡನಾಡಿ ಮಾಜಿ ಕೌನ್ಸಿಲರ್ ಆಗಿರುವಂತಹ ಸೈಯದ್ ಮದನಿ ಚಾರಿಟೇಬಲ್ ನ ಉಪಾಧ್ಯಕ್ಷರಾದ ಮುಸ್ತಫಾ ಅಬ್ದುಲ್ ರವರೇ, ಆತ್ಮೀಯರು ಕೌನ್ಸಿಲರ್ ಆಗಿರುವಂತಹ ಖಲೀಲ್ ರವರೇ ಮತ್ತು ಮಹಾ ಯುವಕ ಅಲ್ತಾಫ್ ಹಳೆಕೋಟೆಯವರೇ, ಸಹೋದರಿ ನಮ್ಮ ಉಳ್ಳಾಳದ ಮಾಜಿ ನಗರಸಭೆಯ ಮಾಜಿ ಉಪಾಧ್ಯಕ್ಷನಿಯಾಗಿರುವಂತಹ ರಜಿಯಾ ಇಬ್ರಾಹಿಂ ರವರೇ, ವೇದಿಕೆಯಲ್ಲಿರುವ ಈ ಪರಿಸರದ ಜನಾನುರಾಗಿ ಕೌನ್ಸಿಲರ್ ಆಗಿರುವಂತಹ ರೌಫ್ ರವರೇ, ಯುಬಿ ಮೊಹಮ್ಮದ್ ರವರೇ, ಸಾಜಿದ್ ರವರೇ, ಇಕ್ಬಾಲ್ ರವರೇ, ಅದೇ ರೀತಿ ಟೆಸ್ಟ್ ಸ್ಪೋರ್ಟ್ಸ್ ಮತ್ತು ಈ ಪರಿಸರದ ಎಲ್ಲಾ ಕಾರ್ಯಕ್ರಮಗಳ ಮಾರ್ಗದರ್ಶಕರಾಗಿರುವಂತಹ ಅಬ್ದುಲ್ ರೆಹಮಾನ್ ರವರೇ, ಈ ಕಾರ್ಯಕ್ರಮವನ್ನು ನಿರೂಪಿಸುತ್ತಿರುವಂತಹ ಫೈರೋಜ್ ರವರೇ ಮತ್ತು ಈ ಕಾರ್ಯಕ್ರಮದ ಶಿಲ್ಪಿಯಾಗಿರುವಂತಹ ಆತ್ಮೀಯರಾದ ಫಾರೂಕ್ ರವರೇ, ನೆರೆದಿರುವ ಎಲ್ಲ ಬಂಧುಗಳೇ, ನಾವೆಲ್ಲರೂ ಬಹಳ ಕಾತರದಿಂದ ನೋಡುವಂತಹ ಕ್ಷಣ ಈಗ ಬರಲಿಕ್ಕಿದೆ. ಹಾಜಬ್ಬರವರು ವೇದಿಕೆಯಲ್ಲಿದ್ದಾರೆ. ಇನ್ನೂ 2-3 ಸಭೆಗಳಲ್ಲಿ ಅವರು ಸನ್ಮಾನಿತಗೊಳ್ಳಲಿದ್ದಾರೆ. ನೆಲ್ಯಾಡಿ ಬಳಿಯ ಕೋಲ್ಪೆಯಲ್ಲಿ, ಮಾಡೂರಿನಲ್ಲಿ ಮತ್ತು ಅವರದೇ ಊರಾದ ಹರೇಕಳದಲ್ಲಿ ಅವರು ಸನ್ಮಾನಿತಗೊಳ್ಳಲಿರುವ ದಿನ ಇದೇ ದಿನ. ಒಂದು ದಿನಕ್ಕೆ 4-5 ಕಾರ್ಯಕ್ರಮಗಳಿಗಿಂತಲೂ ಹೆಚ್ಚು ಹಾಜಬ್ಬರವರು ಸನ್ಮಾನಿತರಾಗ್ತಾರೆ. ಹೇಗೆ ಅವರದನ್ನ ಮೇಂಟೈನ್ ಮಾಡ್ತಾರೆ ಅಂತ ಹೇಳುವುದೇ ಒಂದು ಅಚ್ಚರಿಯ ವಿಷಯ. ಹಾಜಬ್ಬ ನನಗೆ ಬಹಳ ಹಿಂದಿನ ಪರಿಚಯ. ನಾನು ಹೇಳುವ ಹಾಗೆ ಹಾಜಬ್ಬ ಒಂದು ಅಜಬ್, ಒಂದು ಅಚ್ಚರಿ, ಒಂದು ಆಶ್ಚರ್ಯ. ಅವರಲ್ಲಿರುವಂತಹ ವಿದ್ವತ್ತು ಬಹುಶಃ ಡಾಕ್ಟರೇಟ್ ಮಾಡಿದವರಲ್ಲೂ ಇಲ್ಲ. ಅವರಿಗೆ ಶೈಕ್ಷಣಿಕ ಭಾಷೆಗಳಲ್ಲಿ ಆ ವಿವರಗಳನ್ನು ಹೇಳಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೆ ಒಬ್ಬ ಶಿಕ್ಷಣ ಕೇಂದ್ರದ ವ್ಯವಸ್ಥಾಪಕ ಮಾಡಬೇಕಾದನ್ನ ಅವರು ಮಾಡಿ ತೋರಿಸಿದ್ದಾರೆ. ನಮ್ಮ ಜಿಲ್ಲೆಯನ್ನೇ ನಾವು ನೋಡೋಣ, ನಮ್ಮ ಉಳ್ಳಾಳವನ್ನೇ ತೆಗೆದು ನೋಡೋಣ. ಬಹುತೇಕ ಕನ್ನಡ ಶಾಲೆಗಳು ಬಾಗಿಲು ಹಾಕೊಂಡಿವೆ. ಆ ಕನ್ನಡ ಶಾಲೆಗಳಲ್ಲಿ ಕಲಿತಂತಹ ವ್ಯಕ್ತಿಗಳು ಇವತ್ತು ನಮ್ಮ ನಗರದ ದೊಡ್ಡ ಡಾಕ್ಟರ್ಗಳಾಗಿದ್ದಾರೆ. ಅತ್ಯಂತ ದೊಡ್ಡ ಶ್ರೀಮಂತರು ಕೂಡ ಆಗಿದ್ದಾರೆ. OMK ಅಬ್ದುಲ್ಲಾ ಕುಂಜಿ ಆಗಿರಲಿ, AJ ಶೆಟ್ಟಿ ಅವರಾಗಿರಲಿ, ನಿಟ್ಟೆಯ ವಿನಯ್ ಹೆಗಡೆ ಅವರಾಗಿರಲಿ, ಡಾಕ್ಟರ್ ಶಾಂತಾರಾಮ್ ಶೆಟ್ಟಿ ಅವರಾಗಿರಲಿ, ಸೀತಾರಾಮ್ ಶೆಟ್ಟಿ ಅಂತಹ ಅಡ್ವೊಕೇಟ್ಗಳಾಗಲಿ, ಇನ್ನು ಅನೇಕ ಸಾಹಿತಿಗಳನ್ನ, ನಮ್ಮ ನಾಡಿನ ಕಾರಣ ಪುರುಷರನ್ನ ಹೆಸರಿಸಬಹುದು. ಅವರು ಯಾರು ಮಾಡೋದನ್ನ ಹಾಜಬ್ಬ ಮಾಡಿ ತೋರಿಸಿದ್ದಾರೆ. ಅವರು ಕಲಿತಿಲ್ಲ, ಕಲಿಕೆಯನ್ನು ಕೇಳಿಯೂ ಇಲ್ಲ, ಆದ್ರೆ ಅವರಲ್ಲಿ ಛಲ ಇತ್ತು. ನನ್ನ ಹಾಗೆ ನನ್ನ ಊರಿನ ಜನ ಆಗ್ಬಾರ್ದು, ಅದನ್ನ ಹಾಜಬ್ಬ ಮಾಡಿ ತೋರಿಸಿದ್ದಾರೆ.
ಅವರ ಸನ್ಮಾನ ಆಗದ ಊರಿಲ್ಲ. ಈಗ ನಮ್ಮ ಮುಸ್ತಫಾ ಅಬ್ದುಲ್ ರವರು ನನ್ನ ಬಳಿ ಕೂತು ಕಿವಿಗಾಣಿಸಿಕೊಂಡು ಹೇಳಿದ್ರು, ಹಾಜಬ್ಬರನ್ನು ನಾವು ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ, ಅವರು ಬರಲೇಬೇಕು, ಸ್ವಲ್ಪ ಒಪ್ಪಿಸೋಣ ಅವರನ್ನ ಅಂತ. ನಾವಿಬ್ರು ಅವರಲ್ಲಿ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಒಪ್ಪಿಸುವುದನ್ನು ಮಾಡಿದ್ದೇವೆ. ಎಷ್ಟು ಸರಳವಾಗಿ ಅವರು ಕೂಡಲೇ ನನ್ನ ತಮ್ಮನ ಮಗ ಅಲ್ಲಿದ್ದಾನೆ, ಅವನಿಗೆ ನಿಮ್ಮ ನಂಬರ್ ಕೊಡಿ, ಮತ್ತೊಮ್ಮೆ ನೆನಪಿಸಿ ಅಂತ ಹೇಳ್ತಾರೆ. ದೊಡ್ಡತನವೇ ಇಲ್ಲ. ಅಲ್ತಾಫ್ ರವರ ಮನೆಗೆ ಅವರು ಬಂದು ಕೂತ್ರು. ಅವರ ಬಗ್ಗೆ ಹಿಂದಿನದನ್ನು ಹೇಳುವುದಕ್ಕೆ ನಾನು ಈ ದಿನದನ್ನೇ ಹೇಳ್ತೇನೆ. ಅವರು ಕೂತ್ಕೊಳ್ಳಿಕ್ಕೆ ಕೇಳಲಿಲ್ಲ. ಫೈರೋಜ್ ಅವರು ಅಲ್ಲಿ ಇದ್ದವರೆಲ್ಲರೂ ಒತ್ತಾಯ ಮಾಡಿದ್ರು. ಜಾಕೀರ್ ಅವರಂತೂ ಬಹಳ ಒತ್ತಡ ಹಾಕಿದ್ರು, ಅವ್ರು ಕೂತ್ಕೊಳ್ಳಿಲ್ಲ. ಅವ್ರು ನಾನು ನಿಂತೇ ಇರ್ತೇನೆ ಅಂತ ಹೇಳಿದ್ರು. ಮತ್ತೆ ಫೋಟೋಗೆ ಬೇಕು ನೀವು ಅಂತ ಹೇಳುವಾಗ ಕೂತ್ರು. ಫೋಟೋ ತೆಗೆದ ತಕ್ಷಣ ಅಲ್ಲಿಂದ ಎದ್ರು. ಇಷ್ಟೊಂದು ಸೌಜನ್ಯ ನೀವು ನೋಡಿರ್ಬೇಕು. ನಮಗೆ ಆಗದವರು ಕೂಡ ಅವರನ್ನು ಸನ್ಮಾನಿಸಿದ್ದಾರೆ, ನಮಗೆ ಬೇಕಾದವರು ಅವರು ಕೂಡ ಅವರನ್ನು ಸನ್ಮಾನಿಸಿದ್ದಾರೆ. ಅವರನ್ನು ಸನ್ಮಾನಿಸದ ಜಾತಿಯೂ ಇಲ್ಲ, ಪಕ್ಷವೂ ಇಲ್ಲ, ಧರ್ಮವೂ ಇಲ್ಲ, ಸಂಘಟನೆಗಳೂ ಇಲ್ಲ. ನೀವೆಲ್ಲ ನೋಡಿರ್ಬಹುದು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಬಿಜೆಪಿಯ ವಿದ್ಯಾರ್ಥಿ ಸಂಘಟನೆ ಅವರ ರಾಜ್ಯ ಮಟ್ಟದ ಒಂದು ಕೌನ್ಸಿಲ್ ಅಥವಾ ರಾಷ್ಟ್ರ ಮಟ್ಟದ ಕೌನ್ಸಿಲ್ ನಮ್ಮ ಮಂಗಳೂರಲ್ಲಿ ನಡೆದಾಗ ಅಲ್ಲಿ ನೆರೆದಂತಹ ವಿದ್ಯಾರ್ಥಿಗಳು ಅಲ್ಲಿನ ಸೇರಿದ ಸಭಿಕರು ಹಾಜಬ್ಬರನ್ನ ಕಂಡ ರೀತಿ ನಿಜಕ್ಕೂ ಅದೊಂದು ಮನೋಜ್ಞವಾಗಿತ್ತು. ಹೃದಯಕ್ಕೆ ಸ್ಪರ್ಶಿಸುವಂತಹ ಆ ಒಂದು ದೃಶ್ಯ ಅಲ್ಲಿ. ಇತ್ತೀಚೆಗೆ ಮತ್ತೆ ನೀವು ಪತ್ರಿಕೆಗಳಲ್ಲಿ ಓದಿರಬಹುದು, ನಗರದ ಬಸ್ ಮಾಲಕರವರನ್ನು ಸನ್ಮಾನಿಸಿದರು. ಅವರಿಗೆ ಕೊಟ್ಟು 1 ಲಕ್ಷ ಅವರದನ್ನ ಶಾಲೆ ಹೆಸರಿಗೆ ಬರೆಸಿ ಅಂತ ಹೇಳಿ. ಇದೇ ರೀತಿಯ ಅನುಭವ ಈ ಹಿಂದೆಯೂ ಆಗಿತ್ತು. ಒಬ್ಬರು ಬ್ಯಾಂಕ್ ಮ್ಯಾನೇಜರ್, ಬ್ಯಾಂಕ್ ಡಿವಿಷನಲ್ ಆಫೀಸರ್ ಬಂದ್ರು. ಅವರು ಬಂದದ್ದು 1 ಲಕ್ಷದ ಚೆಕ್ ಕೊಡ್ಲಿಕ್ಕೆ. ಬಹುಶಃ ಅವ್ರು ಕೊಟ್ಟು ಹೋದದ್ದು 5 ಲಕ್ಷದ ಚೆಕ್. ಹಾಜಬ್ಬ ಅಂದ್ರೆ ಹಾಗೆ, ಅಜಬ ಅಂತ ಹೇಳುವುದು ನಾನು ಅದಕ್ಕೆ. ಆದ್ರಿಂದ ಹಾಜಬ್ಬರನ್ನ ಸನ್ಮಾನಿಸುವ ಮೂಲಕ ನಾವು ಗೌರವಿಸಲ್ಪಡ್ತಿದ್ದೇವೆ. ಯಾಕೆಂದ್ರೆ ಹಾಜಬ್ಬರು ಸನ್ಮಾನಿಸಲ್ಪಡಲೇಬೇಕಾದವರು. ಇವತ್ತು ಬಹಳ ಜನ ಪದ್ಮಶ್ರೀ ಏನು ಅಂತ ಗೊತ್ತಿಲ್ಲದವರಿಗೂ ಕೂಡ ಪದ್ಮಶ್ರೀ ಅಂದರೆ ಈ ದೇಶದ 4ನೇ ದೊಡ್ಡದಾದ ಉನ್ನತ ಶ್ರೇಣಿಯ ಒಂದು ಪದವಿ, ಒಂದು ಪ್ರಶಸ್ತಿ ಅಂತ ತಿಳಿದದ್ದು ಹಾಜಬ್ಬರಿಗೆ ಆ ಸನ್ಮಾನ ಸಿಕ್ಕಿದಾಗ. ಹಾಜಬ್ಬರನ್ನು ಗುರುತಿಸಿದ್ದು ಹಾಜಬ್ಬರ ಸಮಾಜ ಅಲ್ಲ, ಹಾಜಬ್ಬರ ಬಂಧುಗಳಲ್ಲ, ಹಾಜಬ್ಬರ ಪರಿಸರದವರು ಅಲ್ಲ. ಒಬ್ಬ ಅಧಿಕಾರಿ ಗುರುವಪ್ಪ ಎನ್ನುವ ಅಂದು ಮಂಗಳೂರು ಮಿತ್ರದಲ್ಲಿ ಆಮೇಲೆ ಹೊಸದಿಗಂತದ ಪತ್ರಕರ್ತರಿಗೆ ಪರಿಚಯ ಮಾಡಿದ್ರು. ಹೊಸದಿಗಂತ ಪತ್ರಿಕೆ ಮುಸ್ಲಿಂ ಬಂಧುಗಳ ಪತ್ರಿಕೆ ಅಂತೂ ಅಲ್ಲ, ಅದು ಕೂಡ ಭಾರತೀಯ ಜನತಾ ಪಕ್ಷದ ಮುಖವಾಣಿ. ಆ ಪತ್ರಿಕೆಯಲ್ಲಿ ಗುರುವಪ್ಪ ಬಾಳೆಪುಡಿಯವರು ಬರೆದಂತಹ ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಅಂತ ಹೇಳುವ ಆ ಬರಹ ಕನ್ನಡ ಪ್ರಭದ ವರ್ಷದ ವ್ಯಕ್ತಿಯಾಗಿ ಆಯ್ಕೆ ಮಾಡುವ ಆ ಸಂದರ್ಭ, ಆಮೇಲೆ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯ ಮಟ್ಟದಲ್ಲಿ ಅವರು ಗಮನ ಸೆಳೆದರು. ನಮ್ಮ ಶಾಸಕರ ಈ ಹಿಂದಿನ ಶಾಸಕರಾದ ಯುಟಿ ಫರೀದರು, ಅವರ ಸುಪುತ್ರರಾಗಿರುವಂತಹ ಯುಟಿ ಖಾದರ್ ಅವರು ಕೂಡ ಹೆಗಲೆಣೆಯಾಗಿ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಬೆಂಗಾವಲು ನಿಂತಿದ್ದಾರೆ. ಇತರ ಪಕ್ಷಗಳ ನೇತಾರರು ಕೂಡ ಅವರನ್ನು ಬಿಟ್ಟುಕೊಟ್ಟಿಲ್ಲ. ಆದ್ರಿಂದ ಹಾಜಬ್ಬ ಎಲ್ಲರ ವ್ಯಕ್ತಿ. ಹಾಜಬ್ಬಗೆ ಸಂದ ಗೌರವ. ಇವತ್ತು ಹಾಜಬ್ಬರು ಬಹುಶಃ ಕಾಲೇಜ್ ಮಾಡುವ ಒಂದು ಪರಿಶ್ರಮದಲ್ಲಿದ್ದಾರೆ. ನಾವು ದೇವರಲ್ಲಿ ಬೇಡಬೇಕಾಗಿರುವುದು ಅವರ ಆ ಒಂದು ಹಾಜತ್, ಅಂದರೆ ಅವರ ಒಂದು ಅಭಿಲಾಷೆ, ಅದು ಅಲ್ಲಾಹನು ದೇವರು ಪೂರ್ತಿಸಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ, ದೇವರಲ್ಲಿ ಬೇಡ್ತೇನೆ. ಜೊತೆಗೆ ಹಾಜಬ್ಬರ ಇಬ್ಬರು ಹುಡುಗಿಯರಿದ್ದಾರೆ, ಇಬ್ಬರು ಹೆಣ್ಣು ಮಕ್ಕಳ ತಂದೆ ಹಾಜಬ್ಬ. ಆ ಮಕ್ಕಳನ್ನ ವಿವಾಹ ಮಾಡಿಕೊಡ್ಬೇಕಾದ ಒಂದು ಕರ್ತವ್ಯ ಇದೆ. ಆ ಹೊಣೆಯನ್ನು ನಿಭಾಯಿಸುವ ಸಂದರ್ಭದಲ್ಲಿ ನಮ್ಮ
ಸಮಾಜದ ಯುವಕರು ಈ ಕಡೆಯಲ್ಲಿ ಮನಸ್ಸು ಮಾಡಬೇಕು. ಯಾಕೆಂದ್ರೆ ಹಾಜಬ್ಬರಿಗೆ ಮದುವೆಗೆ ಬೇಕಾದ ಖರ್ಚನ್ನು ಕೊಡುವವರಿದ್ದಾರೆ. ಹಾಜಬ್ಬರ ಮಗಳನ್ನ ಮದುವೆಯಾಗುವ ಅಳಿಯನಿಗೆ ಬೇಕಾದ ಎಲ್ಲಾ ಸವಲತ್ತನ್ನು ಒದಗಿಸುವಂತಹ ಶ್ರೀಮಂತರು ನಮ್ಮ ಸಮಾಜದಲ್ಲೂ ಇದ್ದಾರೆ, ಇತರ ಸಮಾಜದಲ್ಲೂ ಇದ್ದಾರೆ. ಆದರೆ ಆ ಮಗಳನ್ನ ಮದುವೆ ಆಗುವ ವರಮಹಾಶಯ ನಮ್ಮ ಮಧ್ಯದಲ್ಲಿದ್ದಾನೆ. ಖಂಡಿತ ಅವನನ್ನು ಹುಡುಕಿ ಕೊಡುವ ಜವಾಬ್ದಾರಿಯನ್ನು ನಾವು ಎತ್ತಿಕೊಳ್ಳೋಣ ಅಂತ ಹೇಳುತ್ತಾ ಅವರಿಗೆ ಅಲ್ಲಾಹನು ಆರೋಗ್ಯವನ್ನು ಕರುಣಿಸಲಿ. ಅಕ್ಷರ ಸಂತ ಅಂತ ಅವರು ಹೆಸರನ್ನ ಇದ್ರು, ಅವರು ಅಕ್ಷರ ಸಂತರಾಗಿ ಯಾವತ್ತೂ ತನ್ನನ್ನು ವರ್ಣಿಸಿಕೊಂಡಿಲ್ಲ. ಆ ರೀತಿಯ ಒಂದು ಹಮ್ಮು ಬಿಮ್ಮು ಇಲ್ಲದೆ ಸರಳ ಸಾಮಾನ್ಯ ವ್ಯಕ್ತಿಯಾಗಿ ನಮ್ಮ ಮಧ್ಯದಲ್ಲಿ ಇರುವಂತಹ ಓಡಾಡುವ ವಿಶ್ವವಿದ್ಯಾನಿಲಯ ಅವರು ಒಂದು ಯೂನಿವರ್ಸಿಟಿ. ಬಹುಶಃ ಅವರಿಗೆ ಪದಗಳ ಬಳಕೆಯನ್ನು ಮಾಡುವಾಗ ತೊಂದರೆಯಾಗಿರ್ಬೋದು, ಆದ್ರೆ ವಿಶ್ವವಿದ್ಯಾನಿಲಯ ಏನು ಅಂತ ಅವ್ರಿಗೆ ಗೊತ್ತಿದೆ. ಈಗ ಮಾತಾಡ್ತಾ ಇದ್ರು, ಅವರು ಮಾತಾಡ್ತಾ ಇದ್ದದ್ದು ಟೀಚರ್ಸ್ ಗಳ ಅಧ್ಯಕ್ಷರ ಒಂದಿಗೆ KMK ಮಂಜನಾಡಿ ಅವರೊಂದಿಗೆ ಶಿಕ್ಷಣದ ಬಗ್ಗೆ, ಶಿಕ್ಷಕರ ಬಗ್ಗೆ ಅವರು ಮಾತಾಡುವ ರೀತಿಯನ್ನು ನೋಡಿದಾಗ ಅವರು ಎಷ್ಟು ಜ್ಞಾನರು, ಎಷ್ಟು ಪರಿಣತರು ಎಂಬುದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಅವರನ್ನ ನಾನು ತಮ್ಮೆಲ್ಲರ ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಜೊತೆಗೆ ಇಲ್ಲೊಬ್ರು ಮಹಿಳೆ ನಮ್ಮೊಂದಿಗಿದ್ದಾರೆ. ಅಲ್ತಾಫ್ ಒಂದು ಮಾತು ಹೇಳಿದ್ರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮೊಹಮ್ಮದ್ ನಬಿ ಅಂತ ನಾವು ಕರೆಯುವಂತಹ ಪ್ರವಾದಿಗಳು, ನೀನು ಮನೆಗೆ ಹೋಗುವಾಗ ನಿನ್ನ ಮಗಳನ್ನ ಮೊದಲು ಮಾತಾಡಿಸು, ನಿನ್ನ ಕೈಯಲ್ಲಿದ್ದದನ್ನ ಮೊದಲು ನಿನ್ನ ಮಗಳ ಕೈಯಲ್ಲಿ ಕೊಡು ಅಂತ ಹೇಳಿದ್ರು. ಬಹುಶಃ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ ಅದು ಆಗ್ತಾ ಇದೆ. ಇವತ್ತು ಸಹೋದರಿ ತಬಸ್ಸಮ್ ನಮ್ಮ ಮುಂದೆ ನಿಲ್ಲುವುದಕ್ಕೆ ಅವರ ಮನೆಯವರು ಕಾರಣ ಆಗಿದ್ದಾರೆ. ಮೊದಲು ಅವರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ನಮ್ಮ ಮನೆಯ ಮಗಳನ್ನು ಕೂಡ ನಾವು ಇಂತಹ ದಾರಿಯಲ್ಲಿ ಮುಂದುವರಿಸಬೇಕು. ನಾವೆಲ್ಲರೂ ಅತ್ಯಂತ ಭಯದ ವಾತಾವರಣದಲ್ಲಿದ್ದೇವೆ. ಕೊರೋನಾ ಎಂಬ ಒಂದು ವೈರಸ್ ನಮ್ಮನ್ನು ಇವತ್ತು ನಿದ್ರೆಗೆಡಿಸಿದೆ. ದಿನಕ್ಕೆ ರಾಜ್ಯ ಸರ್ಕಾರವೇ ವಾರಗಳ ತನಕ ಎಚ್ಚರಿಕೆಯಿಂದಿರಲು ಹೇಳಿದೆ. ಆ ಕೊರೋನಾ ರೋಗ ತರುತ್ತದೆಯೋ ತರುವುದಿಲ್ಲವೋ ಉಲ್ಬಣ ಅವಸ್ಥೆಗೆ ಅದನ್ನು ನಿಲ್ಲಿಸದೆ ಅದನ್ನು ಮಧ್ಯದಲ್ಲಿ ಅದನ್ನ ನಿರ್ನಾಮ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವ ವೈದ್ಯರು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಆದರೆ HIV ಏಡ್ಸ್ ಅದರ ಬಗ್ಗೆ ಯಾರು ಎದೆ ತಟ್ಟಿ ಹೇಳುವವರಿಲ್ಲ, ನಾನು ಗುಣ ಮಾಡಿಸ್ತೇನೆ ಅಂತ. ಆದ್ರೆ ಬಹಳ ಜನರಿಗೆ ಒಂದು ತಪ್ಪು ನಂಬಿಕೆ ಇತ್ತು. HIV ಅಥವಾ ಏಡ್ಸ್ ಅದು ಒಬ್ಬನ ತಪ್ಪು ಕೆಲಸದಿಂದ ಬರ್ತದೆ ಅಂತ ಹೇಳಿ. ಖಂಡಿತ ಅದು ಪೂರ್ತಿ ಸತ್ಯ ಅಲ್ಲ, ಅದು ಅರ್ಧ ಸತ್ಯ. ಅದು ರಕ್ತದಿಂದಲೂ ಬರುತ್ತದೆ, ಸಿರಂಜಿಯ ಬದಲಾವಣೆಯಲ್ಲಿ ಆದ ನಿರ್ಲಕ್ಷ್ಯದಿಂದಲೂ ಬರುತ್ತದೆ. ಒಬ್ಬ ಗಂಡಸು ಮಾಡಿದ ತಪ್ಪಿಗೆ ಅವನ ಹೆಂಡತಿ ಮತ್ತು ಮಗು ಬಲಿಯಾಗುವುದನ್ನು ನಾವು ನೋಡುತ್ತಿದ್ದೇವೆ. ಅಂತಹ ಮಕ್ಕಳನ್ನ ಭಯದ ವಾತಾವರಣ ತಂದು ಅವರನ್ನು ನಿರ್ಲಕ್ಷಿಸಿ ಅವರನ್ನು ನೋಡುವುದಿಲ್ಲ. ನಾವು ನೋಡಿದೆ ವೀಣಾದರೆ ಅಂತ ಒಬ್ಬ ಮಹಿಳೆ ನಮ್ಮ ಮಧ್ಯೆ ಇದ್ರು, ಅವರು ಅಗಲಿ ಹೋಗಿದ್ದಾರೆ. ಅವರು ಸ್ವತಃ ಆ ರೋಗಕ್ಕೆ ತುತ್ತಾದ ಶಿಶುಗಳನ್ನ, ಮಕ್ಕಳನ್ನ, ದೊಡ್ಡವರನ್ನ ಆರೈಕೆ ಮಾಡಿಕೊಂಡು ಬಂದಿದ್ರು. ವೀಣಾದರೆ ಸಮಾಜ ಅವರನ್ನು ಗುರುತಿಸಿದೆ. ಇವತ್ತು ತಬಸ್ಸಮ್ ಒಳ್ಳೆಯ ಮನೆತನದಲ್ಲಿ ಸಾಮಾಜಿಕವಾಗಿ ಗೌರವ ಇರುವಂತಹ ಒಂದು ಮನೆಯ ಹುಡುಗಿಯಾಗಿ ನಮ್ಮ ನೆರೆಯ ಅಡ್ಕರೆ ಪಡ್ಪಿನ ಒಂದು ನಿವಾಸಿಯಾಗಿದ್ದುಕೊಂಡು ಬಹುಶಃ ಈ ವಯಸ್ಸಿನಲ್ಲಿ ಅವರು ಈ ಕೆಲಸಕ್ಕೆ ಬಹುಶಃ 10-11 ವರ್ಷ ಆಗಿದೆ. ಕಾಣಬೇಕಲ್ಲ, 15 years 15 ವರ್ಷ ಯೌವನದಲ್ಲಿ ತುಂಬಿ ತುಳುಕುವಂತಹ ವಯಸ್ಸಿನಲ್ಲಿ ಒಬ್ಬ ಮಹಿಳೆ, ಒಬ್ಬ ಹೆಣ್ಣು ಇಂತಹ ಜನ ನಿಕೃಷ್ಟ ಅಂತ ಹೇಳುವಂತಹ ರೋಗದ ಬಲಿಯಾಗಿರುವಂತಹ ಮಕ್ಕಳನ್ನ, ಆ ಮಕ್ಕಳಿಗೆ ತಾಯಿ ನಾನು ಅಂತ ಹೇಳಿ ಅದನ್ನು ಸಾಕಿಕೊಂಡು ಬಂದ ಆ ಮಕ್ಕಳಿಗೆ ಆರೈಕೆ ಮಾಡಿ ಇವರು ನಿಜವಾಗಿಯೂ ಪ್ರತ್ಯಕ್ಷ. ನಾನು ಅದನ್ನೇ ಹೇಳಿದೆ, ಹಾಜಬರು ಸಾಧಿಸಿದ್ದನ್ನೇ ತಬಸ್ಸಮ್ ಸಾಧಿಸಿದ್ದಾರೆ. ಇದು ಸೇವೆಯಲ್ಲ, ಇದು ಖಂಡಿತವಾಗಿಯೂ ತಪಸ್ಸು. ಇದು ಜಪದಿಂದ ಮಾತ್ರ ಸಾಧ್ಯ. ಒಂದು ಮನಸ್ಸನ್ನ ಯಾರ ಕೀಳರಿಮೆಯನ್ನ, ಯಾರ ತುಚ್ಛ ಮಾತುಗಳನ್ನ ಲೆಕ್ಕಿಸದೆ ಅವರು ಮಾಡಿದ ಆ ಸಾಧನೆ, ಅದು ನಿಜಕ್ಕೂ
ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಅದು ಹೀಗೆ ಮಾಡಿದ್ದು ಹೇಗೆ ಅನ್ನೋದನ್ನ ಯೋಚಿಸುವಾಗ ನಮಗೇನೆ ನಾವೇ ಒಂದು ಬೆರಗಾಗುವಂತಹ ಸ್ಥಿತಿ. ಅಲ್ಲಾಹನವರಿಗೆ ಆಯುರಾರೋಗ್ಯ ಕೊಡಲಿ. ಈ ಪ್ರಶಸ್ತಿ ಸಾಲದು. ಅವರು ಜಿಲ್ಲಾ ಮಟ್ಟದಲ್ಲ, ರಾಜ್ಯ ಮಟ್ಟದಲ್ಲೂ, ದೇಶದಲ್ಲೂ, ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗೆ ಅವರ ಅರ್ಹರಾಗಲಿ. ಅವರ ಕುಟುಂಬ ಮತ್ತು ಅವರು ಈ ಸಮಾಜದ ಮಧ್ಯೆ ಉನ್ನತ ಹುದ್ದೆಗಳನ್ನ ಅಲಂಕರಿಸಲಿ ಅಂತ ಹೇಳಿಕೊಳ್ಳುತ್ತಾ, ಸಮಾಜದಲ್ಲಿರುವಂತಹ ಪ್ರತಿಭಾವಂತರನ್ನು ಗುರುತಿಸುವಂತಹ ಹಳೆಕೋಟೆಯ ಯುವಕರ ಮತ್ತು ಫಾರೂಕ್ ರವರ ನೇತೃತ್ವದ ಈ ಸಂಘಟನೆಯ ಕೆಲಸಗಳನ್ನ ಆಟೋಟದ ಮಧ್ಯೆ ಬರೇ ಕಪ್ಪುಗಳನ್ನು ಹಿಡ್ಕೊಂಡು ಜಯಕಾರ ಹಾಕುವ ಬದಲು ಇಂತಹ ಸಾಮಾಜಿಕ ಕೆಲಸಗಳನ್ನ ನೀವು ಮಾಡುವುದಕ್ಕಾಗಿ ನಿಮ್ಮನ್ನು ನಾನು ಅಭಿನಂದಿಸುತ್ತೇನೆ. ಜೊತೆಗೆ ಇದೇ ನೆಲದ ಉಳ್ಳಾಳದ ಮೂವರನ್ನ ನಿಮ್ಮ ಮುಂದೆ ತರ್ತೇನೆ. ನಿಮಗೆಲ್ಲ ಗೊತ್ತಿರಬಹುದು, ನಮ್ಮದೇ ನೆರೆಯ ಅರ್ಫಾಜ್ ಉಳ್ಳಾಲ್ ರಾಜ್ಯ ಮಟ್ಟದಲ್ಲಿ ಹಾಡಿ ಅವಳ ಸ್ವರ ಮಾಧುರ್ಯಕ್ಕೆ ರಾಜ್ಯದ ಸಿಡಿ ಪ್ರೇಕ್ಷಕರು ಮಾತ್ರವಲ್ಲ, ಸಂಗೀತ ಪ್ರಿಯರೆಲ್ಲರೂ ಅರ್ಫಾಜ್ ಉಳ್ಳಾಲ್ರನ್ನ ಮೆಚ್ಚಿದ್ದಾರೆ, ತಲೆ ತೂಗಿದ್ದಾರೆ. ಅವನನ್ನು ಸನ್ಮಾನಿಸುವ ಅಗತ್ಯ ಇದೆ. ಅದೇ ರೀತಿ ನಮ್ಮ ಉಳ್ಳಾಲ ಬೈಲಲ್ಲಿ ಹುಟ್ಟಿದಂತಹ ಗಂಗಾಧರ್ ಶೆಟ್ಟಿ ಅವರ ಮಗಳು ರೇಷ್ಮಾ ಉಳ್ಳಾಲ್ ತ್ರಿಲಿಂಗಿ, ಅಂದರೆ ಗಂಡು ಹೆಣ್ಣು ಅಲ್ಲದ ಜೀವನವನ್ನು ಬದುಕುವಂತಹ, ಸಾಗಿಸುವಂತಹ ಅವರ ಬಗ್ಗೆ ಪ್ರಬಂಧ ಬರೆದು ಡಾಕ್ಟರೇಟ್ ಪಡೆದಂತಹ ರೇಷ್ಮಾ ಉಳ್ಳಾಲ್ ನಮ್ಮ ಉಳ್ಳಾಲ ಬೈಲ್ನವರು. ಅವರನ್ನು ಗೌರವಿಸಬೇಕಾದ ಅಗತ್ಯವಿದೆ. ಜೊತೆಗೆ ಇನ್ನೊಬ್ಬರು ಇಮ್ತಿಯಾಜ್ ಉಳ್ಳಾಲ್ ಅಂತ ಇವತ್ತು 3-4 ದೇಶಗಳನ್ನ ಬೈಕ್ ನಲ್ಲಿ ಸುತ್ತಾಡಿಕೊಂಡು ಸಾಮರಸ್ಯದ ಕಹಳೆಯನ್ನ ದೇಶಕ್ಕೆ ಪ್ರತಿಯೊಬ್ಬ ಮಾನವನ ಕಿವಿಗೆ ಮುಟ್ಟಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇಮ್ತಿಯಾಜ್ ಉಳ್ಳಾಲ್. ಈ ಮೂವರನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಗೌರವಿಸೋಣ. ಆ ಗೌರವ ನಮ್ಮ ಊರಿಗೆ, ವೈಯಕ್ತಿಕವಾಗಿ ನಮಗೆ ಸಿಗ್ತದೆ ಅಂತ ಹೇಳಿಕೊಳ್ಳುತ್ತಾ, ಮತ್ತೆ ಸನ್ಮಾನಗೊಳ್ಳಲಿರುವ ಇಬ್ಬರನ್ನು ಉತ್ತರೋತ್ತರ ಅವರಿಗೆ ಶುಭ ಕೋರುತ್ತಾ ಅವರಿಗೆ ಹಾರ್ದಿಕವಾದ ಹಾರೈಕೆಗಳನ್ನು ಬಯಸ್ತಾ ನನ್ನ ಮಾತನ್ನ ಕೊನೆಗೊಳಿಸ್ತೇನೆ.